ಅರಸಾಪುರ ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಫಲಿತಾಂಶದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಸೋತ ಅಭ್ಯರ್ಥಿಯ ಬೆಂಬಲಿಗರು ಗ್ರಾಮ ಪಂಚಾಯತ್ನ ದಾಖಲೆಗಳನ್ನು ಹೊರಗೆಸೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ ಆದೇಶದಂತೆ ಫೆಬ್ರವರಿ 6ರಂದು ನಡೆದ ಅರಸಾಪುರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಪುಟ್ಟಮ್ಮನಿಗೆ 9 ಮತ ಮತ್ತು ಸಿದ್ದಗಂಗಮ್ಮ 7 ಮತ ಪಡೆದಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಕಾಂಗ್ರೆಸ್ ಬೆಂಬಲಿತ ರಾಮಕೃಷ್ಣಯ್ಯನಿಗೆ 8 ಮತ ಮತ್ತು ಜೆಡಿಎಸ್ ಬೆಂಬಲಿತ ಲಿಂಗಪ್ಪನವರಿಗೆ 8 ಮತ ಬಂದಿತ್ತು. ಇನ್ನುಳಿದ ಒಬ್ಬ ಸದಸ್ಯ ಇಬ್ಬರಿಗೆ ಮತ ಚಲಾಯಿಸಿರುವ ಪರಿಣಾಮ ಸಮಬಲವಾಗಿದೆ. ಚುನಾವಣೆ ನಿಯಮದಂತೆ ಮತ್ತೆ ಲಾಟರಿ ಮೂಲಕ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಮಕೃಷ್ಣಯ್ಯ ಆಯ್ಕೆಯಾದ ವೇಳೆ ಸೋತ ಆಕಾಂಕ್ಷಿ ಲಿಂಗಪ್ಪನವರು 34 ದಿನ 9 ಜನ ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ದನ್ನೆಲ್ಲ ಸ್ವ ಇಚ್ಛೆಯಿಂದ ನೀಡಿದ್ದು, ಈಗ ನನ್ನ ಮೇಲೆಯೇ ಷಡ್ಯಂತರ ಹೆಣೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಸೋತ ಅಭ್ಯರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ತಹಶೀಲ್ದಾರ್ ಗೋವಿಂದರಾಜು, ಸಿಪಿಐ ನದಾಫ್, ಪಿಎಸ್ಐ ಮುತ್ತುರಾಜು ಧಾವಿಸಿ ಚುನಾವಣೆ ದಾಖಲೆಗಳನ್ನು ಮತ್ತೆ ವಶಕ್ಕೆ ಪಡೆದು ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ನಮ್ಮದು ಅರಸಾಪುರ ಗ್ರಾಮ ಪಂಚಾಯತಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರದು ಚುನಾವಣೆ ಇತ್ತು. ಚುನಾವಣೆಯಲ್ಲಿ ಈಕ್ವಲ್ ಮತ ಒಂದು ಇನ್ವ್ಯಾಲಿಡ್ ಆಯಿತು. ಅಲ್ಲಿಗೆ 8 ಈಕ್ವಲ್ ಆಯಿತು. ಈಕ್ವಲ್ ಆದಮೇಲೆ ಲ್ಯಾಟ್ರಿ ಮುಖಾಂತರ ಚುನಾವಣೆ ಆಗಿದ್ದು ಇವರು ಲಿಂಗಪ್ಪ ಮತ್ತು ರಾಮಕೃಷ್ಣಪ್ಪ ಅವರು ಇದ್ದರು. ಅದರಲ್ಲಿ ಲ್ಯಾಟ್ರಿ ಒಳಗೆ ರಾಮಕೃಷ್ಣ ಅವರು ವಿನ್ ಆದರು. ವಿನ್ ಆಗಿದ ಮೇಲೆ ಇವ್ರೇನು ಮಾಡಿಬಿಟ್ರು, ಆ ಫೈಲ್ನ ಎತ್ತಿ ಹಚ್ಚಿಕೊಟ್ಬಿಟ್ರು. ಅಪೋಸಿಷನ್ ಗೊತ್ತಿಲ್ಲ ಈಚೆ ಕೊಟ್ಟವ್ರೆ. ಆದ್ದರಿಂದ ಈಗ ಇವರು ಯಾರೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ಇದ್ದು ಪಾಪ ಅವ್ರು ಸಹಕರಿಸಿ ಅದನ್ನು ಫೈಲೆಲ್ಲ ತರಿಸಿಬಿಟ್ಟು ಈಗ ಒಳಗಡೆ ಏನೋ ಚುನಾವಣೆ ಅದು ಇನ್ನೂ ಪೂರ್ಣ ಮಾಹಿತಿ ಬಂದಿಲ್ಲ. ಇಲ್ಲಿವರೆಗೂ ಇಷ್ಟು ನಡೆದೈತೆ. ಆದರೆ ನಮ್ಮೂರಲ್ಲಿ ಯಾವುದೇ ಗಲಾಟೆಗಳು ಏನೂ ಆಗಲ್ಲ. ಇದೇ ಫಸ್ಟ್ ಟೈಮು ಈ ಥರ ಆಗಿದೆ. ಇದಕ್ಕೆ ಮುಂದೆ ಯಾವ ಥರ ಮಾಡ್ತಾರೋ ಕಾನೂನು ಕೈಗೆ ತಗೊಂಡಿರೋದು ತಪ್ಪು. ಅವರು ತಗೊಂಡ್ಬಾರ್ದಾಗಿ